ಆಟೋವೊಂದು ಬೈಕಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿಯಾಗಿ ಆಟೋದಲ್ಲಿದ್ದ ಮಕ್ಕಳು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಮಂಗಳೂರು ಹೊರವಲಯದ ಕಿನಿಗೋಳಿ ಮುಲ್ಕಿ ರಾಜ್ಯ ಹೆದ್ದಾರಿಯ ಕುಬೇವೂರು ಜಂಕ್ಷನ್ ಎಂಬಲ್ಲಿ ನಡೆದಿದೆ. ಗಾಯಗೊಂಡವರನ್ನ 9 ವರ್ಷದ ದೈವಿಕ್, 9 ವರ್ಷದ ಸನಾ, 42 ವರ್ಷದ ಆಟೋ ಚಾಲಕ, ಪಕ್ಷಿಕೆರೆ ಕಾಫಿಕಾಡು ನಿವಾಸಿ ವಿಶ್ವನಾಥ್ ಅಂತ ಗುರುತಿಸಲಾಗಿದೆ. ಉಳಿದ ಮಕ್ಕಳು ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ತೋಕೂರು ಪಕ್ಷಿಕೆರೆ ಪರಿಸರದಿಂದ ಮುಲ್ಕಿ ಮಹರ್ಷಿ ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಂತಹ ಆಟೋ ರಾಜ್ಯ ಹೆದ್ದಾರಿ ರೈಲ್ವೆ ಸ್ಟೇಷನ್ಗೆ ಹೋಗುವ ಕುಬೇವೂರು ಜಂಕ್ಷನ್ ಬಳಿ ಏಕಾಏಕಿ ಒಳಗಿನಿಂದ ಬಂದ ಬೈಕ್ ಸವಾರನ ಜೊತೆ ಅಪಘಾತ ತಪ್ಪಿಸಲು ಯತ್ನಿಸಿದೆ. ಈ ಸಂದರ್ಭ ಆಟೋ ಪಲ್ಟಿಯಾಗಿದೆ. ಕೂಡಲೇ ಸ್ಥಳೀಯರು ಧಾವಿಸಿ ಆಟೋದ ಒಳಗಡೆ ಸಿಲುಕಿದ್ದಂತಹ ಮಕ್ಕಳನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತನಿಖೆ ಮುಂದುವರೆದಿದೆ.